ರಾಜ್ಯ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ಮತಾಂತರ ನಿಷೇಧ ಕಾಯ್ದೆಯ ವಿರುದ್ಧ ಮತ್ತು ರಾಜ್ಯದಲ್ಲಿ ಕ್ರೈಸ್ತರ ಮೇಲೆ ಹೆಚ್ಚುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಮಂಗಳೂರು ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಕ್ರಿಶ್ಚಿಯನ್ನರು ಚರ್ಚ್ಗಳ ಮುಂದೆ ಪ್ರತಿಭಟನೆಯನ್ನ ನಡೆಸಿದರು. ಕ್ಯಾಥೋಲಿಕ್ ಸಭಾ ಮಂಗಳೂರು ಸಮಿತಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಕಡೆಯ ಕ್ಯಾಥೋಲಿಕ್ ಸಭಾ ಘಟಕಗಳ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲ ಚರ್ಚ್ಗಳ ಮುಂದಿನ ರಸ್ತೆ ಹೆದ್ದಾರಿಗಳಲ್ಲಿ ಏಕಕಾಲದಲ್ಲಿ ಮುಂಬತ್ತಿ ಮೆರವಣಿಗೆ ಮತ್ತು ಪ್ರತಿಭಟನಾ ಧರಣಿಯನ್ನ ನಡೆಸಿದರು. ಕರ್ನಾಟಕ ಸರ್ಕಾರ ಏನು ಮತಾಂತರ ನಿಷೇಧ ಕಾನೂನನ್ನು ಇದೊಂದು ಡ್ರಾಕೋನಿಯನ್ ಲಾ ಅಂತ ಹೇಳ್ಬೋದು, ಇದನ್ನು ಏನು ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದರ ವಿರುದ್ಧ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಈ ಪ್ರತಿಭಟನೆಯಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೇನೆ. 2001ರ ಜನಗಣತಿಯನ್ನು ನಾವು ನೋಡಿದರೆ ಕರ್ನಾಟಕ ರಾಜ್ಯದಲ್ಲಿ ಕ್ರೈಸ್ತ ಸಮುದಾಯವು ಕೇವಲ 1.91% ಮಾತ್ರ ಇದೆ. ಅದೇ 2011ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕ್ರೈಸ್ತ ಸಮುದಾಯವು 1.87ಕ್ಕೆ ಇಳಿದಿದೆ. 2021ರ ಜನಗಣತಿಯಲ್ಲಿ ಅದು ಇನ್ನೂ ಕೂಡ ಕಡಿಮೆ ಇದೆ. ಹಾಗಿರುವಾಗ ಈಗಿನ ಸರ್ಕಾರವು BJP ಸರ್ಕಾರವು ಕರ್ನಾಟಕ ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾನೂನನ್ನು ಹೇರಿ ಕ್ರೈಸ್ತ ಸಮುದಾಯವನ್ನು ಒಂದು ಬೆರಳು ತೋರಿಸಿ ಒಂದು ಎಕ್ಯೂಸ್ಡ್ ಆಗಿ ಮಾಡುವುದು ಇದೊಂದು ಭಾಳ ಬೇಸರದ ಒಂದು ವಿಚಾರ. ಈ ಕಾನೂನಿನ ಅವಶ್ಯಕತೆ ಇದೆಯಾ ಎಂಬ ಒಂದು ಪ್ರಶ್ನೆ. ಈಗಿನ ಯಾರನ್ನೂ ಕೂಡ ಬೇಕಂತ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮತಾಂತರಗೊಳಿಸಲು ಸಾಧ್ಯವಿಲ್ಲ. ಇವತ್ತಿನ ಕಾಲದಲ್ಲಿ ಯಾವುದೇ ಆಮಿಷವನ್ನು ತೋರಿಸಿ ಯಾರನ್ನೂ ಮತಾಂತರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇತ್ತೀಚೆಗೆ ಕಾವೂರಿನ ಪಂಚಮುಖರುವಿನಲ್ಲಿ 40 ವರ್ಷಗಳ ಹಿಂದಿನ ಕ್ರೈಸ್ತ ಪ್ರಾರ್ಥನಾ ಮಂದಿರದ ಧ್ವಂಸದ ವಿರುದ್ಧ ಕ್ರೈಸ್ತರು ಭಿತ್ತಿಪತ್ರ ಪ್ರದರ್ಶಿಸಿ ಮುಂಬತ್ತಿ ಉರಿಸಿ ಮೌನ ಪ್ರತಿಭಟನೆಯನ್ನ ನಡೆಸಿದರು. ಬೆಳ್ತಂಗಡಿ ತಾಲೂಕಿನ 12 ಚರ್ಚ್ಗಳು ಹಾಗೂ ಮಂಗಳೂರು ಡಯಾಸಿಸಿನ ಸುಮಾರು 123 ಚರ್ಚ್ಗಳು ಒಳಗೊಂಡು ನಮ್ಮ ಕ್ರೈಸ್ತ ಸಮುದಾಯದ ಸಾಮೂಹಿಕವಾಗಿ ಇವತ್ತು ಮೌನ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆ ಯಾಕೆ ಮಾಡಿದ್ದೇವೆ ಅಂತ ಹೇಳಿದರೆ, ಕ್ರೈಸ್ತ ಸಮುದಾಯವು ಮತಾಂತರ ಮಾಡುತ್ತಿದೆ ಹಾಗೂ ಶಾಲೆಗಳ ಮೇಲೆ ಹಾಗೂ ನಮ್ಮ ಧರ್ಮ ಕೇಂದ್ರಗಳ ಮೇಲೆ ಹಲ್ಲೆ ಮಾಡಿದರ ಬಗ್ಗೆ ಈ ಬಗ್ಗೆ ಸರ್ಕಾರ ಯಾಕೆ ಗಮನ ಹರಿಸುತ್ತಿಲ್ಲ ಎಂಬ ಬಗ್ಗೆ ನಾವು ಪ್ರತಿಭಟನೆ ಮಾಡಿದ್ದೇವೆ. ಕ್ರೈಸ್ತರಾಯವು ಮತಾಂತರ ಮಾಡುತ್ತಿದೆ ಎಂದು ಹೇಳುತ್ತಿದೆ. ಆದರೆ ನಮ್ಮ ಜನಸಂಖ್ಯೆಯು 2011ರಲ್ಲಿ ಗಣತಿಯನ್ನು ನೋಡಿದಾಗ ನಮ್ಮ ಶೇಕಡಾವಾರು ನಾವಿರುವುದು ಕೇವಲ 2.8. ಆದರೆ ಹಿಂದೂ ಸಮಾಜವು 80% ಇರುವಾಗ ನಾವು ನಮ್ಮ ಕ್ರೈಸ್ತ ಸಮುದಾಯವು ಹಲವಾರು ಶಾಲೆಗಳನ್ನು, ಅನಾಥಾಶ್ರಮಗಳನ್ನು, ವಿದ್ಯಾಸಂಸ್ಥೆಗಳನ್ನು ನಡೆಸಿಕೊಂಡು ಬರ್ತಾ ಇದೆ. ಒಂದು ವೇಳೆ ನಾವು ಮತಾಂತರ ಮಾಡಿದ್ದರೆ ನಮ್ಮ ಶಾಲೆಗಳಲ್ಲಿ ಹಾಗೂ ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ, ನಮ್ಮ ಮನೆಗಳಲ್ಲಿ ಹಾಗೂ ನಮ್ಮ ಅನಾಥಾಶ್ರಮದಲ್ಲಿ ನಮಗೆ ಎಷ್ಟೋ ಜನರನ್ನು ಮತಾಂತರ ಮಾಡ್ಬೋದು. ಆದರೆ ನಾವು ಅದನ್ನು ಮಾಡದೆ ಯೇಸು ಕ್ರಿಸ್ತರ ಪಾಲನೆಯಂತೆ ಪರರಿಗೆ ಸೇವೆಯನ್ನು ನೀಡುವ ಕೆಲಸ ಹಾಗೂ ಇತರರಿಗೆ ಒಳ್ಳೆಯದನ್ನು ಮಾಡುವ ಒಂದು ನಿಟ್ಟಿನ ನಾವು ನಮ್ಮ ಸೇವೆಯನ್ನು ಈ ಸಮುದಾಯವು ನಮ್ಮ ಜಗತ್ತಿಗೆ ಹಾಗೂ ನಮ್ಮ ದೇಶಕ್ಕೆ, ನಮ್ಮ ಈ ಕರ್ನಾಟಕ ರಾಜ್ಯಕ್ಕೆ ನೀಡ್ತಾ ಇದೆ. ಸಣ್ಣ ಆಲೋಚನೆಗಳು ದೊಡ್ಡ ಸಾಧನೆಗೆ ಒಂದು ದಾರಿ. ಮನೆ ಅದಕ್ಕೊಂದು ಒಳ್ಳೆ ಸೈಟು. ಮನೆ ದೊಡ್ಡದಿರಲಿ ಚಿಕ್ಕದಿರಲಿ, ಯೋಜನೆ ಪಕ್ಕ ಇರಬೇಕು, ನಮ್ಮ ಅಭಿರುಚಿಗೆ ತಕ್ಕಂತೆ ಇರಬೇಕು. ಏರಿಯಾ ಕೂಡ ಡೆವಲಪ್ ಆಗ್ತಾ ಇರಬೇಕು. ಇದು ಸಾಧ್ಯನಾ? ಖಂಡಿತ ಸಾಧ್ಯ. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ನಮ್ಮ ರೋಹನ್ ಎಸ್ಟೇಟ್ ಒಮ್ಮೆ ನೋಡಿ. ಕೋಟಿ ಅಲ್ಲ, ಲಕ್ಷ ಅಲ್ಲ, ಬರೀ 10,000ಕ್ಕೆ ಬುಕ್ ಮಾಡಿ. ತಿಂಗಳಿಗೆ ಕೇವಲ 10,000 ಇನ್ಸ್ಟಾಲ್ಮೆಂಟ್. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. ರೋಹನ್ ಎಸ್ಟೇಟ್ ಆಲೋಚನೆಗೆ ಒಂದು ಒಳ್ಳೆಯ ಯೋಜನೆ.